ರಾಮಾಯಣ ಮತ್ತು ರಾಮನ ಬಗ್ಗೆ ಈ ವಿಶ್ವದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಜಾತಿ, ಪಂಥ, ಮತ, ಧರ್ಮ ಮೀರಿ ಶ್ರೀರಾಮ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಒಂದು ವ್ಯಕ್ತಿತ್ವ. ಇದೇ ರೀತಿ ರಾಮಾಯಣ ಕೂಡ ಪ್ರತಿಯೊಬ್ಬ ವ್ಯಕ್ತಿತ್ವವನ್ನ ರೂಪಿಸಿದಂತಹ ಒಂದು ಮಹಾನ್ ಕಾವ್ಯ. ಯಾವ ರೀತಿ 14 ವರ್ಷ ವನವಾಸ ಮಾಡಿ ಸೀತೆಯನ್ನು ಅಪಹರಿಸಿದಂತಹ ರಾವಣನನ್ನ ಸೋಲಿಸಿ ಮತ್ತೆ ಅಯೋಧ್ಯೆಗೆ ಮರಳಿ ತನ್ನ ಸಾಮ್ರಾಜ್ಯವನ್ನ ಸಾವಿರಾರು ವರ್ಷಗಳ ಕಾಲ ಆಳಿ ಪ್ರತಿಯೊಬ್ಬ ಪ್ರಜೆಯನ್ನ ಸುಭಿಕ್ಷೆಯಿಂದ ನೋಡಿಕೊಂಡು ಕೊನೆಗೆ ತಮ್ಮ ಅಂತ್ಯಕಾಲ ಬಂದಾಗ ಶ್ರೀರಾಮ ತಮ್ಮ ಶರೀರ ತ್ಯಾಗವನ್ನು ಮಾಡಿದ ಮೇಲೆ ಅಯೋಧ್ಯೆಯ ಗತಿ ಏನಾಯಿತು ಎಂಬುದು ದೊಡ್ಡ ಪ್ರಶ್ನೆ. ಹಾಗೆಯೇ ಸೀತೆಯ ಅಂತ್ಯ ಹೇಗಾಯಿತು, ಶ್ರೀರಾಮನ ಸಹೋದರ ಲಕ್ಷ್ಮಣ ಹಾಗೂ ಭರತರ ಅಂತ್ಯ ಹೇಗಾಯಿತು, ಆಂಜನೇಯ ಏನಾದ, ಅಯೋಧ್ಯೆ ಏನಾಯಿತು, ಈಗಲೂ ಶ್ರೀರಾಮನ ವಂಶಸ್ಥರು ಈ ಭೂಮಿಯ ಮೇಲೆ ಇದ್ದಾರಾ? ಬನ್ನಿ, ಈ ಎಲ್ಲ ಆಶ್ಚರ್ಯಕರ ಕುತೂಹಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ರಾಮಾಯಣದ ಬಾಲಕಾಂಡ ಸೀತಾ ಅಪಹರಣ ವನವಾಸದ ಬಗ್ಗೆ ಭಾರತದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತಿರುವ ವಿಷಯ. ರಾವಣನ ಸಂಹಾರದ ಬಳಿಕ ಅಯೋಧ್ಯೆಗೆ ಮರಳಿದ ರಾಮನು 11,000 ವರ್ಷಗಳ ಕಾಲ ಆಳುತ್ತಾನೆ ಮತ್ತು ತನ್ನ ಜನರ ಅನುಕೂಲಕ್ಕಾಗಿ ಹಲವಾರು ಯಜ್ಞಗಳನ್ನು ಕೂಡ ಮಾಡುತ್ತಾರೆ. ರಾಮನು ಆಳಿದ ದೊಡ್ಡ ಸಾಮ್ರಾಜ್ಯದ ಅನೇಕ ಭಾಗದಲ್ಲಿ ಅವನ ಮಕ್ಕಳು ಮತ್ತು ಅವನ ಸಹೋದರರ ಪುತ್ರರನ್ನು ರಾಜರನ್ನಾಗಿ ನೇಮಿಸಲಾಗುತ್ತದೆ. ಈ ಅವಧಿಯಲ್ಲಿ ಸೀತಾದೇವಿಯನ್ನ ಭೂದೇವಿ ತನ್ನೊಂದಿಗೆ ಕರೆಸಿಕೊಳ್ಳುತ್ತಾಳೆ. ಆಗ ಸೀತೆ ಭೂಮಿಯಿಂದ ಕಣ್ಮರೆಯಾಗುತ್ತಾಳೆ. ಲವ ಮತ್ತು ಕುಶ ತಮ್ಮ ತಂದೆಯಂತೆ ಆಡಳಿತಗಾರರಾಗಿ ಬೆಳೆಯುತ್ತಾರೆ. ಆಗ ರಾಮನು ಸ್ವರ್ಗಲೋಕಕ್ಕೆ ಹೊರಡುವ ಸಮಯ ಬರುತ್ತದೆ. ರಾಮನ ಅವತಾರದ ಅಂತಿಮ ಘಟ್ಟವು ಸನ್ನಿಹವಾದಾಗ ಭಗವಾನ್ ಯಮಧರ್ಮನು ಓರ್ವ ವಿದ್ಯಾವಂತ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ತಾನು ಶ್ರೀರಾಮನೊಡನೆ ಏಕಾಂತದಲ್ಲಿ ಭೇಟಿಯಾಗಬೇಕೆಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳುತ್ತಾನೆ. ಇದರ ಜೊತೆಗೆ ಯಮರಾಜನು ಷರತ್ತನ್ನು ಕೂಡ ವಿಧಿಸುತ್ತಾನೆ. ತಾನು ಶ್ರೀರಾಮಚಂದ್ರನೊಡನೆ ಏಕಾಂತದಲ್ಲಿ ಸಂಭಾಷಣೆ ಮಾಡುತ್ತಿರುವಾಗ ಯಾರೇ ಆಗಲಿ ಅದನ್ನು ಅಡ್ಡುಪಡಿಸಿದರೆ ಅಂತಹವರನ್ನ ಶಿರಚ್ಛೇದನ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಶ್ರೀರಾಮ ಲಕ್ಷ್ಮಣನಿಗೆ ಕೋಣೆಯ ಬಾಗಿಲನ್ನು ಕಾಯುವಂತೆ ನಿರ್ದೇಶಿಸುತ್ತಾನೆ. ಸಂಭಾಷಣೆಯ ಸಮಯದಲ್ಲಿ ಯಾರಾದರೂ ಕೋಣೆಗೆ ಪ್ರವೇಶಿಸಿದರೆ ಅವರನ್ನು ಕೊಲ್ಲುವಂತೆ ಆಜ್ಞಾಪಿಸುತ್ತಾನೆ. ರಾಮಾಯಣದ ಕೆಲವು ಆವೃತ್ತಿಗಳಲ್ಲಿ ಈ ಸಂತ ಬೇರೆ ಯಾರೂ ಅಲ್ಲ, ಅದುವೇ ಕಾಲದೇವ ಅಥವಾ ಸಮಯ ಎಂದು ಹೇಳಲಾಗುತ್ತದೆ. ಕೊಠಡಿಯ ಬಾಗಿಲು ಮುಚ್ಚಿದ ಬಳಿಕ ಯಮರಾಜನು ತನ್ನ ಅಸಲಿ ರೂಪದಲ್ಲಿ ಕಾಣಿಸಿಕೊಂಡು ಭೂಮಿಯ ಮೇಲಿನ ರಾಮ ಅವತಾರವನ್ನ ಕೊನೆಗೊಳಿಸಿ ವೈಕುಂಠಕ್ಕೆ ಮರಳುವಂತೆ ಯಮರಾಜನು ಶ್ರೀರಾಮನನ್ನ ಒತ್ತಾಯಿಸುತ್ತಾನೆ. ಅದೇ ವೇಳೆ ಲಕ್ಷ್ಮಣನು ಕಾವಲು ಕಾಯುತ್ತಿರುವಾಗ ದುರ್ವಾಸ ಮುನಿಗಳು ಅವನ ಬಳಿ ಬಂದು ರಾಮನನ್ನು ಭೇಟಿ ಮಾಡಲು ಪ್ರವೇಶ ಕೋರುತ್ತಾರೆ. ಟೀ ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ₹1,000 ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ ಒಂದೇ ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ $549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಅವರನ್ನು ಲಕ್ಷ್ಮಣ ತಡೆದಾಗ ದುರ್ವಾಸ ಮುನಿಗಳು ಕೋಪಗೊಳ್ಳುತ್ತಾರೆ. ತಮ್ಮನ್ನು ಅವಮಾನಿಸಿದರೆ ಅಯೋಧ್ಯ ಹಾಗೂ ಅಲ್ಲಿನ ನಿವಾಸಿಗಳ ಮೇಲೆ ಮತ್ತು ಇಡೀ ರಘುವಂಶದ ಮೇಲೆ ಭೀಕರ ವಿನಾಶ ಶಾಪ ನೀಡುವುದಾಗಿ ದುರ್ವಾಸ ಮುನಿಗಳು ಲಕ್ಷ್ಮಣನಿಗೆ ಬೆದರಿಕೆ ಹಾಕುತ್ತಾರೆ. ಆಗ ಲಕ್ಷ್ಮಣನು ದುರ್ವಾಸ ಮುನಿಗಳು ಏನೇ ಶಿಕ್ಷೆ ಕೊಡುವುದಿದ್ದರೂ ತನಗೆ ಕೊಡುವಂತೆ ಕೋರುತ್ತಾನೆ. ತನ್ನ ಸಮಯ ಬಂದಿದೆ ಎಂಬುದು ಅವನಿಗೆ ಅರಿವಾಗುತ್ತದೆ. ನಂತರ ಲಕ್ಷ್ಮಣನು ಸರಿಯು ನದಿ ಬಳಿ ಹೋಗಿ ಅನಂತ ಶೇಷ ರೂಪ ತಾಳುತ್ತಾನೆ. ಲಕ್ಷ್ಮಣನ ಮರಣದ ವಿಷಯ ತಿಳಿದ
ಶ್ರೀರಾಮನು ಕೂಡ ತನ್ನೆಲ್ಲ ಜವಾಬ್ದಾರಿಗಳನ್ನ ಮಕ್ಕಳ ಹೆಗಲಿಗೆ ಹಾಕಿ ಸೀದಾ ಸರಿಯು ನದಿ ಬಳಿಗೆ ಹೋಗಿ ತನ್ನ ಅವತಾರವನ್ನ ಅಂತ್ಯಗೊಳಿಸಲು ನಿರ್ಧಾರ ಮಾಡುತ್ತಾನೆ. ಹಾಗೆ ಹೋಗುತ್ತಾ ನೀರಿನಲ್ಲಿ ಮುಳುಗಿ ಶ್ರೀರಾಮನು ಮಾಯವಾಗುತ್ತಾನೆ. ನಂತರ ಅದೇ ಸ್ಥಳದಲ್ಲಿ ವಿಷ್ಣುವು ಅನಂತ ಶೇಷದ ಮೇಲೆ ಮಲಗಿರುವ ರೂಪದಲ್ಲಿ ಕಾಣಿಸಿಕೊಂಡು ಭಕ್ತರಿಗೆ ಆಶೀರ್ವಾದ ನೀಡಿ ಶ್ರೀರಾಮನ ಅವತಾರವನ್ನ ಅಂತ್ಯ ಮಾಡುತ್ತಾನೆ. ಈ ರೀತಿ ತ್ರೇತಾಯುಗದಲ್ಲಿ ಶ್ರೀರಾಮನ ಅಂತ್ಯವಾಗುತ್ತದೆ. ರಾಮಾಯಣದಲ್ಲಿ ಅವತಾರ ಪುರುಷ ರಾಮನ ಇಕ್ಷಾಂಕು ವಂಶಕ್ಕೆ ಸೇರಿದವರು ಮಹಾಭಾರತ ಕಾಲದಲ್ಲೂ ಅಂದರೆ ದ್ವಾಪರ ಯುಗದಲ್ಲೂ ಕೂಡ ಇದ್ದರೆಂದು ತಿಳಿದು ಬರುತ್ತದೆ. ಶ್ರೀರಾಮನಿಗೆ 3 ಸಹೋದರರು. ಈ ಪೈಕಿ ಭರತ ತಕ್ಷಶಿಲೆ ನಗರಿಯನ್ನು ನಿರ್ಮಿಸುತ್ತಾನೆ. ಅದೇ ಮುಂದೆ ತಕ್ಷಶಿಲಾ ವಿಶ್ವವಿದ್ಯಾಲಯ ಆಗಿ ಪ್ರಸಿದ್ಧಿಯನ್ನು ಪಡೆದು ಇಂದು ಪಾಕಿಸ್ತಾನದ ಪ್ರಾಂತ್ಯದಲ್ಲಿರುವ ತಕ್ಷಶಿಲಾ ನಗರ ಎಂದು ಕರೆಯಲ್ಪಡುತ್ತದೆ. ಲಕ್ಷ್ಮಣ ನಿರ್ಮಿಸಿದ್ದ ಲಕ್ಷಣಪುರಿ ಎಂಬ ನಗರವನ್ನು ಇಂದು ಲಖನೌ ಎಂದು ಕರೆಯುತ್ತೇವೆ. ಇನ್ನು ರಾಮನ ಮತ್ತೊರ ಸೋದರ ಶತ್ರುಘ್ನ ನಿರ್ಮಿಸಿದ ಮಧುವನವನ್ನ ಮಥುರಾ ಎಂದು ಕರೆಯುತ್ತೇವೆ. ಮಹಾಭಾರತದಲ್ಲಿ ವಿಷ್ಣುವಿನ ಅವತಾರವಾಗಿದ್ದ ಶ್ರೀಕೃಷ್ಣ ಜನಿಸಿದ್ದು ಇದೇ ಮಥುರಾ ಹತ್ತಿರ. ಇವಿಷ್ಟು ರಾಮನ ಸೋದರ ಬಗ್ಗೆ ಮಾಹಿತಿ. ಎಲ್ಲರಿಗೂ ತಿಳಿದಿರುವಂತೆ ರಾಮನಿಗೆ ಲವ ಮತ್ತು ಕುಶ ಎಂಬ 2 ಮಕ್ಕಳು ಹುಟ್ಟುತ್ತಾರೆ. ಇಂದಿನ ಅಮೃತಸರದ ಹತ್ತಿರ ರಾಮತೀರ್ಥ ಎಂಬ ಪ್ರದೇಶದಲ್ಲಿ ವಾಲ್ಮೀಕಿ ಋಷಿಗಳ ಆಶ್ರಮವಿತ್ತು. ಇನ್ನೊಂದು ಕಥೆಯ ಪ್ರಕಾರ ವಾಲ್ಮೀಕಿ ಋಷಿಗಳು ಕರ್ನಾಟಕದ ಅವನಿಯಲ್ಲೂ ಕೂಡ ತಮ್ಮ ಆಶ್ರಮವನ್ನ ಸ್ಥಾಪಿಸಿದ್ದರು ಎಂದು ಹೇಳಲಾಗುತ್ತದೆ. ವಾಲ್ಮೀಕಿ ಜನಿಸಿದ್ದರೆಂಬ ಪ್ರದೇಶದಲ್ಲಿ ರಾಮತೀರ್ಥ ದೇವಾಲಯವಿದ್ದು ಸಣ್ಣ ಗುಡಿಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಂದಿನ ಲಾಹೋರನ್ನ ರಾಮನ ಮಗ ಲವ ನಿರ್ಮಿಸಿದ್ದನೆಂಬ ಪ್ರತೀತಿ ಇದೆ. ಶ್ರೀರಾಮನ ಮಗ ಲವ ತನಗೆ ಸಿಕ್ಕ ಜಾಗದಲ್ಲಿ ಲವಪುರ ಎಂಬ ಅದ್ಭುತ ನಗರವನ್ನ ನಿರ್ಮಾಣ ಮಾಡುತ್ತಾನೆ. ಆದರೆ ದುರದೃಷ್ಟ ಈ ನಗರ ಇಂದು ಪಾಕಿಸ್ತಾನದಲ್ಲಿದೆ. ಇದನ್ನೇ ಲಾಹೋರ್ ಎಂದು ಕರೆಯಲಾಗುತ್ತದೆ. ಈಗಲೂ ಕೂಡ ಲಾಹೋರದಲ್ಲಿ ಲವ್ಗೆ ಸಂಬಂಧಪಟ್ಟ 2 ಅದ್ಭುತ ದೇವಸ್ಥಾನಗಳಿವೆ. ಹೀಗೆ ಲವ ಲಾಹೋರನ್ನು ಕೆಲಕಾಲ ಆಳುತ್ತಾನೆ. ಮುಂದೆ ಅವನ ವಂಶಸ್ಥರು ಹಲವಾರು ಯುದ್ಧಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನ ರಾಜಸ್ಥಾನ ಹಾಗೂ ಗುಜರಾತ್ ವರೆಗೂ ವಿಸ್ತರಿಸುತ್ತಾರೆ. ಮುಂದೆ ಲವನ ವಂಶ ಹಾಗೂ ವಂಶಸ್ಥರು ರಾಜಸ್ಥಾನದ ಮೇವಾಡ ರಾಜ್ಯದಲ್ಲಿ ಬಂದು ತಮ್ಮ ಸಾಮ್ರಾಜ್ಯವನ್ನು ಆಳಲು ಪ್ರಾರಂಭಿಸುತ್ತಾರೆ. ಅದುವೇ ಮುಂದೆ ಮೇವಾಡ ಎಂಬ ರಾಜ್ಯ ಕೂಡ ರಾಜಸ್ಥಾನದಲ್ಲಿ ಮುಂದುವರಿಯುತ್ತದೆ. ಈ ಮೇವಾಡದ ರಾಜವಂಶಸ್ಥರು ಈಗಲೂ ಕೂಡ ನೀವು ರಾಜಸ್ಥಾನದಲ್ಲಿ ನೋಡಬಹುದು. ಈ ಮೇವಾಡದ ರಾಜವಂಶಸ್ಥರು ಕೆಲವೊಬ್ಬರು ಪಾರ್ಲಿಮೆಂಟ್ ನಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಆಗಿದ್ದಾರೆ, ಅಂದ್ರೆ ಸಂಸದರಾಗಿದ್ದಾರೆ. ಶ್ರೀರಾಮನ ನಂತರ ಲವಕುಶರು ಅಯೋಧ್ಯೆಯ ಉತ್ತರ ಭಾಗವನ್ನು ಹಾಗೂ ಅಲ್ಲಿಂದ ಕೋಸಲದ ಪೂರ್ವ ಭಾಗವನ್ನು ಆಳುತ್ತಿದ್ದರು. ಇದೇ ಪ್ರದೇಶ ಅಂದರೆ ಕೋಸಲ ಸಾಮ್ರಾಜ್ಯ ಮಹಾಭಾರತದ ಕಾಲ ವೇಳೆಗೆ 5 ಭಾಗಗಳಾಗಿತ್ತು. ಅವೇ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಮಧ್ಯ ಕೋಸಲಗಳು. ಮಧ್ಯ ಕೋಸಲ ಮತ್ತು ದಕ್ಷಿಣ ಕೋಸಲದ ನಡುವಿನ ಒಂದಷ್ಟು ಭಾಗವನ್ನು ಆಳುತ್ತಿದ್ದವರೇ ರಾಮನ ವಂಶಸ್ಥರೆಂಬ ಪ್ರತೀತಿ ಇದೆ. ಮಹಾಭಾರತ ಕಾಲಕ್ಕೆ ಪೂರ್ವ ಕೋಸಲವನ್ನು ಮಗಧ ರಾಜ ಜರಾಸಂಧ ವಶಪಡಿಸಿಕೊಳ್ಳುತ್ತಾನೆ. ರಾಮನು ಆಳುತ್ತಿದ್ದ ಮಧ್ಯ ಕೋಸಲವನ್ನ ದೀರ್ಘಯಜ್ಞ ಎಂಬ ರಾಜ ಆಳುತ್ತಿದ್ದ ಹಾಗೂ ಅಯೋಧ್ಯವನ್ನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದ. ಇನ್ನು ಉತ್ತರ ಕೋಸಲ ಸಾಮ್ರಾಜ್ಯವನ್ನು ಪಾಂಡವರ ಸಹೋದರರಾದ ಭೀಮ ಮತ್ತು ದಕ್ಷಿಣ ಕೋಸಲ ಸಾಮ್ರಾಜ್ಯವನ್ನು ಸಹದೇವ ಸೇನಾ ದಂಡಯಾತ್ರೆಯಲ್ಲಿ ವಶಪಡಿಸಿಕೊಂಡಿದ್ದರು. ಮಧ್ಯ ಕೋಸಲ ಮತ್ತು ದಕ್ಷಿಣ ಕೋಸಲ ನಡುವಿನ ಒಂದಷ್ಟು ಭಾಗವನ್ನು ಆಳುತ್ತಿದ್ದವರು ಕುಶನ ಮುಂದಿನ ಪೀಳಿಗೆಗೆ ಸೇರಿದ ಬೃಹದ್ಬಲ ಎಂಬ ರಾಜ. ರಾಮನ ಮಗ ಕುಶನ ನಂತರ ಬಂದ 28ನೇ ರಾಜನೇ ಈ ಬೃಹದ್ಬಲ ಎಂಬ ನಂಬಿಕೆ ಇದೆ. ಅಚ್ಚರಿ ಎಂಬಂತೆ ಈ ಬೃಹದ್ಬಲ ಕುರುಕ್ಷೇತ್ರದಲ್ಲಿಯೂ ಕೂಡ ಭಾಗಿಯಾಗಿದ್ದು ಕೌರವರ ಪರವಾಗಿ ಹೋರಾಡಿದ್ದ ಎಂಬ ನಂಬಿಕೆ ಇದೆ. ರಾಮನ ಇಕ್ಷಾಂಕು ವಂಶಕ್ಕೆ ಸೇರಿದವರು ನಂದನ ಕಾಲದಲ್ಲಿಯೂ ಇದ್ದರೆಂದು ಕೊನೆಯ ರಾಜ ಸುಮಿತ್ರನನ್ನು ಮಹಾಪದ್ಮನೆಂಬ ರಾಜನು ಸೋಲಿಸುತ್ತಾನೆ. ಈ ರೀತಿ ರಾಮನ ವಂಶಸ್ಥರು ಈಗಲೂ ಭಾರತ ದೇಶದ ಕೆಲವೊಂದು ರಾಜ್ಯ ಮನೆತನದ ಒಡೆಯರಾಗಿ ಈಗಲೂ ಕೂಡ ವಾಸಿಸುತ್ತಿದ್ದಾರೆ. ಹಿಂದೆ ಸುಪ್ರೀಂ ಕೋರ್ಟ್ ಅಯೋಧ್ಯೆ ಕುರಿತು ವಿಚಾರಣೆ ನಡೆಸಿದ ವೇಳೆ ಶ್ರೀರಾಮನ ರಘುವಂಶಸ್ಥರು ಯಾರಿದ್ದಾರೆ, ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿತು. ಇದೇ ಬೆನ್ನಲ್ಲಿ ರಾಜಸ್ಥಾನದ ಬಿಜೆಪಿ ಸಂಸದೆ ದಿಯಾ ಕುಮಾರಿಯವರು ತಮ್ಮದು ರಘುವಂಶ, ತಾವೇ ಶ್ರೀರಾಮನ ವಂಶದವರು ಎಂದು ದೃಢಪಡಿಸಿದ್ದರು. ಶ್ರೀರಾಮ ವಿಶ್ವರೂಪಿ, ಜಗತ್ತಿನ ಎಲ್ಲಾ ಕಡೆ ಆತನ ವಂಶಸ್ಥರು ಇದ್ದಾರೆ, ನನ್ನದು ರಘುವಂಶ ಕುಟುಂಬ, ಶ್ರೀರಾಮನ ಪುತ್ರ ಕುಶ ನಮ್ಮ ಪೂರ್ವಜ ಎಂದು ಅವರು ದೃಢಪಡಿಸಿದ್ದರು. ರಾಜವಂಶಸ್ಥರ ಕುರಿತು ಇರುವ ಮನಸ್ಮೃತಿ, ವಂಶವೃಕ್ಷ ಹಾಗೂ ವಂಶವಾಹಿ ದಾಖಲೆಯನ್ನು ಆಧಾರವಾಗಿ ಇಟ್ಟುಕೊಂಡೇ ತಾವು ಈ ಪ್ರತಿಪಾದನೆ ಮಾಡುವುದಾಗಿ ದಿಯಾ ಕುಮಾರಿ ಅವರು ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ಗೆ ಸಾಕ್ಷಿಯನ್ನ ನೀಡಿದ್ದರು.
ನೋಡಿದಿರಾ ಸ್ನೇಹಿತರೆ, ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಕ್ಕೆ ಸಂಬಂಧಪಟ್ಟಂತಹ ವಂಶಸ್ಥರು ಈಗಲೂ ಭಾರತದಲ್ಲಿ ಇದ್ದಾರೆ ಎಂದರೆ ಅಚ್ಚರಿ ಪಡಬೇಕಾದಂತಹ ವಿಷಯವೇ. ಈ ವಂಶಸ್ಥರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.